ಭೂಮಿ ವಸತಿ ಕೊಡದೆ ನಮ್ಮ ಓಟು ಕೊಡೆವು ಎಂಬ ಘೋಷಣೆಯೊಂದಿಗೆ ಹೋರಾಟ ನಡೆಸುತ್ತಿದ್ದ ಅಲೆಮಾರಿ ಸಮುದಾಯವು ಮತದಾನದ ದಿನವಾದ ಮೇ 10ರಂದು ತಮ್ಮ ಜವಾಬ್ದಾರಿಯನ್ನು ಅರಿತು ಮತ ಚಲಾಯಿಸಿದ್ದಾರೆ. ಭೂಮಿ ವಸತಿ ಕೊಡದೆ ನಮ್ಮ ಓಟು ಕೊಡೆವು ಎಂಬ ಬ್ಯಾನರನ್ನು ನಮ್ಮ ಗುಡಿಸಲಿಗೆ ಹಾಕಿಕೊಂಡು ಮತ ಕೇಳಲು ಬಂದ ಪ್ರತಿಯೊಬ್ಬರ ಜನಪ್ರತಿನಿಧಿಗೂ ನಮ್ಮ ಕಷ್ಟಗಳನ್ನು ಹೇಳಿಕೊಂಡಿದ್ದೇವೆ. ಹಣ, ಹೆಂಡ, ಕುಕ್ಕರ್ ಮತ್ತಿತರ ಆಮಿಷಗಳಿಗೆ ಬಲಿಯಾಗದೆ ಮತಗಟ್ಟೆಗೆ ತೆರಳಿ ಮತ ಚಲಾಯಿಸಿದ್ದೇವೆ ಎಂದು ಇಲ್ಲಿನ ಮುಖಂಡರೊಬ್ಬರು ನಮ್ಮ ತುಮಕೂರಿಗೆ ತಿಳಿಸಿದರು. ನಮಸ್ಕಾರ. ಮುಂದೇನು ಭೂಮಿ ವಸತಿ ಕೊಡದೆ ನಮ್ಮ ಓಟು ಕೊಡೆವು ಅಂತ ಹೇಳಿ ನಾವೇನಿಲ್ಲಿ ಬ್ಯಾನರನ್ನು ಅಳವಡಿಕೆ ಮಾಡ್ಕೊಂಡಿದ್ವಿ. ಈ ಬ್ಯಾನರ್ ಹಾಕಿ ಅಂದಿನಿಂದಲೂ ಕೂಡ ಇದುವರೆಗೂ ಯಾವುದೇ ರಾಜಕಾರಣಿ ಅಭ್ಯರ್ಥಿಗಳು ಬಂದರೂ ಕೂಡ ನಮ್ಮ ಕಷ್ಟವನ್ನು ನಾವು ಹೇಳ್ಕೊಂಡಿದ್ದೇವೆ. ಯಾವುದೇ ಒಂದು ಹಣವನ್ನು ನಾವು ಇಸ್ಕೊಂಡಿಲ್ಲ, ಯಾವುದೇ ಹೆಂಡವನ್ನು ಇಸ್ಕೊಂಡಿಲ್ಲ, ಅಥವಾ ಅವ್ರು ಕೊಡುವಂಥ ಆಮಿಷಕ್ಕೆ ಒಳಗಾಗಿಲ್ಲ. ಹಾಗಾಗಿ ಇವತ್ತಿನ ದಿನ ಸಂವಿಧಾನದ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಒಂದು ಪ್ರಜಾಪ್ರಭುತ್ವದ ದಿನವನ್ನು ನಾವು ಆಚರಣೆ ಮಾಡೋದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಮತವನ್ನು ಹಾಕಲಿಕ್ಕೆ ಮತಗಟ್ಟೆಗಳಿಗೆ ಹೋಗಿ ನಾವು ಮತವನ್ನು ಚಲಾಯಿಸ್ತೇವೆ. ಗೆದ್ದಂಥ ಅಭ್ಯರ್ಥಿಗಳು ಅವರು ಮುಂದಿನ ದಿನಮಾನಗಳಲ್ಲಿ ನಮಗೆ ಕೆಲಸವನ್ನು ಮಾಡಿಕೊಡ್ಲಿ. ಇಲ್ಲವಾದಲ್ಲಿ ನಾವು ಮುಂದಿನ ಹೋರಾಟವನ್ನು ನಾವು ನಡೆಸ್ತೇವೆ ಅಂತೇಳಿ ಈ ಮೂಲಕ ತಿಳಿಪಡಿಸ್ತೇವೆ. ಪ್ರತಿ ವರ್ಷವೂ ಚುನಾವಣೆ ಬರ್ತಿದೆ, ಮತ ಹಾಕಿಸಿಕೊಳ್ಳುತ್ತಲೇ ಇದ್ದಾರೆ. ಆದರೆ ಯಾವುದೇ ಪಕ್ಷದವರು ನಮಗೆ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಟ್ಟಿಲ್ಲ. ಈ ಬಾರಿಯೂ ನಾವು ನಮ್ಮ ಜವಾಬ್ದಾರಿಯನ್ನು ಅರಿತು ಮತದಾನ ಮಾಡುತ್ತೇವೆ. ಚುನಾವಣೆಯಲ್ಲಿ ಗೆದ್ದ ಅಭ್ಯರ್ಥಿಗಳು ನಮಗೆ ಮನೆ ಹಕ್ಕುಪತ್ರ ಹಾಗೂ ಮೂಲಭೂತ ಸೌಕರ್ಯ ಒದಗಿಸುವಂತೆ ಗ್ರಾಮದ ಯುವತಿಯೊಬ್ಬರು ಮನವಿ ಮಾಡಿಕೊಂಡರು. ನಾವು ಬಂದು ಈ ಹುಲಿಕುಂಟೆಯಲ್ಲಿ 25 ವರ್ಷದಿಂದ ನಾವಿಲ್ಲೇ ವಾಸ ಮಾಡ್ತಾ ಇದ್ವಿ. ವರ್ಷನೂ ಎಲೆಕ್ಷನ್ ಹಾಕ್ಸ್ಕೊಂತಾನವ್ರೆ, ಓಟ್ ಕೇಳ್ತಾನವ್ರೆ. ಆದರೆ ಯಾವ ಪಕ್ಷದವರು ನಮ್ಮ ಹತ್ರ ಬಂದು ಏನು ಮಾಡಿಸ್ಕೊಟ್ಟಿಲ್ಲ. ಇಷ್ಟು ವರ್ಷ ಆಯಿತು. ಈ ಸಾರಿ ನಾವು ಕೇಳ್ತಾ ಇರೋದು ಒಂದೇ, ಯಾರಿಂದನೂ ನಾವು ಹಣ ಪಡೆದಿಲ್ಲ, ಹೆಂಡ ಪಡೆದಿಲ್ಲ, ಮತ್ತೊಂದು ಗ್ಯಾಸ್ ಸಿಲಿಂಡ್ರ್ ಏನು ಕುಕ್ಕರ್ ಯಾವುದು ಇಸ್ಕೊಂಡಿಲ್ಲ. ಈ ಸಾರಿ ನಾವೇನು ಇಸ್ಕೊಂಡಿಲ್ದಂಗೆ ನಾವು ಆದ್ರೂ ಓಟು ಹಾಕೋಕ್ಕೆ ನಾವು ನಿರ್ಧಾರ ಮಾಡ್ಕೊಂಡು ನಮ್ಮ ಹಕ್ಕು ನಾವು ಓಟ್ ಹಾಕಬೇಕು ಅಂತ ನಮ್ಮಲ್ಲಿ ಮನ ಮೂಡಿ ಬಂದಿದೆ. ನಾವು ಅದಕ್ಕಾಗಿ ಓಟ್ ಹಾಕಕ್ಕೆ ಹೋಗ್ತಾ ಇದ್ದೀವಿ. ಈ ಸಾರಿ ನೀವು ಯಾರು ಗೆಲ್ತಿರೋ ಅವರು ಬಂದು ನಮಗೆ ನಮ್ಮಂಥವ್ರಿಗೆ ಮನೆ ಹಕ್ಕುಪತ್ರ ಜಾಗ ಏನು ಕೊಟ್ಟಿದ್ದೀರಲ್ಲ ಅದನ್ನೆಲ್ಲ ಮಂಜೂರು ಮಾಡಬೇಕಾಗಿ ಮುಂದಿನ ದಿನಗಳಲ್ಲಿ ಕೇಳ್ತಾ ಇದ್ದೀನಿ. ಬದಲಾವಣೆ ಜಗದ ನಿಯಮ. ಅದರಂತೆ ತುಮಕೂರು ಜಿಲ್ಲೆಯ ತುಮಕೂರು ತಾಲೂಕು ಹೆಬ್ಬೂರು ಹೋಬಳಿ ಬಳಗೆರೆ ಗ್ರಾಮ ಪಂಚಾಯಿತಿಯ ಹನುಮಂತನಗರದ ರೇಷ್ಮೆ ಇಲಾಖೆ ಕಟ್ಟಡದಲ್ಲಿ ಇದುವರೆಗೂ ಸ್ವಾತಂತ್ರ್ಯ ಸಿಗದೆ ಆಶ್ರಯ ಪಡೆದಿರುವ ಅಲೆಮಾರಿ ಕುಟುಂಬಗಳು ಮತ್ತು ತುಮಕೂರು ನಗರದ 1ನೇ ವಾರ್ಡಿಗೆ ಸೇರಿದ ಪ್ರಸ್ತುತ ಅಮಲಾಪುರದ ಬೆಟ್ಟದಲ್ಲಿ ವಾಸವಿರುವ ಅಲೆಮಾರಿ ಕುಟುಂಬಗಳು ಹಾಗೂ ಕೊರಟಗೆರೆ ತಾಲೂಕು ಹುಲಿಗುಂಟೆ ಗ್ರಾಮದ ಅಲೆಮಾರಿ ಕುಟುಂಬಗಳು ತಮ್ಮ ಓಟಿನ ಮೌಲ್ಯದ ಬಗ್ಗೆ ಅರಿತು ಯಾವುದೇ ಪಕ್ಷಗಳಿಂದ ಹಣ, ಹೆಂಡ ಪಡೆಯದೆ ಈ ಪ್ರಜಾಪ್ರಭುತ್ವದ ದಿನವನ್ನು ತಮ್ಮ ಓಟು ಹಾಕುವ ಮೂಲಕ ಆಚರಿಸಿರುವ ಈ ನಡೆ ನಮಗೆ ತೃಪ್ತಿ ತಂದಿದೆ ಎಂದು ಸಾಮಾಜಿಕ ಹೋರಾಟಗಾರರಾದ ಹಂದ್ರಾಳ್ ನಾಗಭೂಷಣ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.